ಮಾತಾಡಲು ವೇದಿಕೆ ಮಾಡು ಬೇಕಿದ್ರೆ ಮಾತಾಡಕ್ಕೆಲ್ಲ ವೇದಿಕೆ ಮಾಡು ವೇದಿಕೆಗೆ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದೆ. ಮುಖ್ಯ ಯಾಕೆಂತ ಹೇಳಿದ್ರೆ ಭವಿಷ್ಯದ ಮಂಗಳೂರು ಭವಿಷ್ಯದ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಯುವಕರು ಅತ್ಯಂತ ಸತ್ಪ್ರಜೆಯಿಂದ ಯುವಕರ ಆಲೋಚನೆ ಮಾಡ್ಕೊಂಡು ಹೆಜ್ಜೆ ಮುಂದೆಟ್ಟಾಗ ಅದು ಅತ್ಯಂತ ದೊಡ್ಡ ಕೊಡುಗೆ ಆಗ್ತದೆ. ವಿನೀತ್ ಅಂತ ಯುವಕರು ಇಡೀ ಒಂದು ತಂಡ ಬಹುಶಃ ಆಡುವಂತಹ ಕೋಸ್ಟಲ್ ವುಡ್ ಸ್ಪಿನ್ನಿಂಗ್ ಸ್ಟಾರ್ ಅಂದಿದ್ದ ಸೊ ಅಂಚಾದ್ರು ಆಲ್ಮೋಸ್ಟ್ ಕುಡ್ಲ ಬಗ್ಗೆ ದಕ್ಷಿಣ ಕನ್ನಡ ಒಟ್ಟಿಗೆ ಸೇರಿದಾಗ 5 ಎಂಟ್ರೀಸ್ ನಗಲೆ ನಮಗೆ ಬೈದು ಡಿಜೆ ನಗಲ ಸೊ 5 ಮೂಜಿ ಜನ ಜಡ್ಜಸ್ ಆಗಿದ್ದೇವೆ. ಡಿಜೆ ರತನ್, ಡಿಜೆ PR ಅಂಚೆ ఒక ಡಿಜೆ ಜೂಡ್ ಸೊ ಅಂಚಾದ ಡಿಜೆ PR ನಮ್ಮ ಒಟ್ಟು ಗುಲ್ಲೇರು ಆರ್ರೆ ಮಂದಿ ಮೆತ್ತ ಚಾವಡಿ ಬರಡು ಐದು ಒಟ್ಟು ಉಡುಪಿದ ಒಂದು ಡಿಜೆ ಅಕ್ಷದ ಒಲ್ಲೇರು ಆರ್ಲ ಒಲ್ಲೇರು ಮೂರು ಸೊ ಇತ್ತೆ ನಮ್ಮ ವಿನ್ನರ್ನ ಅನೌನ್ಸ್ ಮಾಡಿ ನಂಚಿನ ಕೊಡ್ತು ಸೊ ಮಾರ್ಕ್ಸ್ ಶೀಟ್ ಪೂರ ಆದ ನನ್ನ ಸಮಯ ಇಜ್ಜಿ ಐಗೋಸ್ಕರ ಸೊ ಕೋಸ್ಟಲ್ ಸ್ಟಾರ್ ದ ಸ್ಪಿನ್ನಿಂಗ್ ಸ್ಟಾರ್ ಈ ಒಂಜಿ ಟೈಟಲ್ ಏರೇ ಬೋಗುನು ಬಂದಾಗ ಡಿಜೆ ನಿಶಿಲ್ ಇತರ ದಯಮಾಡಿ ಬರಡು ಡಿಜೆ ನಿಶಿಲ್ ಸೊ ಅಂಚನೆ ಇತ್ತೆ ಅರೆಗೊಂಜಿ ಮನಾದಿಗೆ ಮಲ್ಪಡು ಬಂದು ವಿನಂತಿ ಬಂದು ಜೋರದ ದಾಟಿ ಕೊರಡು ನನ್ನ ಅರೆಗೆ ಡಿಜೆ ನಿಶಿಲ್ ಬಂದು ಸ್ಪಿನ್ನಿಂಗ್ ಸ್ಟಾರ್ ಡಿಜೆ ನಿಶಿಲ್ ನಮ್ಮ ಅರೆಗೆ ಬಿರುದನ್ನು ಕೊರೋದಿಲ್ಲ ಸೊ ಅಂಚನೆ ಈ ಪೊರ್ತುಡು ಆ ಮಾನಾದಿಗೆ ಮಲ್ಪಡು ನಮ್ಮ ಹಿರಿಯರ ನಗಲಕ್ಕೆ ಏನೋದಿಲ್ಲ. ಡಿಜೆ ನಿಶಿಲ್ಗೆ ಗೌರವವನ್ನು ಸಲ್ಲಿಕೆ ಮಾಡ್ಕೊಡು ಪಣದ ವಿನಂತಿ ಮಾಡ್ಕೊಂಡಲ್ಲ ಅದು ಮುಗು ಕೋಸ್ಟಲ್ ಹುಟ್ಟದ ಸ್ಪಿನ್ನಿಂಗ್ ಸ್ಟಾರ್ ಬಂದ್ಕೊಂಡು ಅನ್ಸುತ್ತಿನ ಒಂದು ಉಪಾಧಿ ಅರೆಗೆ ಈ ವೇದಿಕೆ ಕೊಡೋದಲ್ಲ ಮತ್ತೆ ಜೋರಾದ ಕೈ ತಾಡಿದ ಗೌರವವನ್ನು ಸಲ್ಲಿಕೆ ಮಾಡ್ಕೊಡು ಬ್ಯಾಂಡ್ ಇತ್ತ ಬಿಟ್ಲೇನವರ